ಬಾಲಿವುಡ್ ಪುಗಾರ್ತೆದ ಶಿವರಾಮ್ ಬಂಡಾರ್ಲೆನ ಪದವಿ ಕಾಲೇಜು ಅಂಚನೆ ಬ್ಯೂಟಿ ಸೆಲೂನನ್ನು ಕುಡ್ಲದ ದೇರ್ಲ ಕಟ್ಟೆಡ್ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿರ್ ಉದಿಪನ ಮಲ್ತೆರ್. ಈ ಪೊರ್ತುಡು ಬಿನ್ನೆರಾದ್ ಪದ್ಮಶ್ರೀ ಪುರಸ್ಕೃತ ಬಾಲಿವುಡ್ ನಟೆ ಅಂಚನೆ ನಿರ್ಮಾಪಕೆ ಡಾಕ್ಟರ್ ಮಧುರ್ ಭಂಡಾರ್ಕರ್, ಕುಡ್ಲ ವಿವಿ ವಿಶ್ರಾಂತ ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯ, ವಿಶ್ವ ಭಂಡಾರಿ ಮಹಾಮಂಡಲ ಫೌಂಡೇಶನ್ ಗುರ್ಕಾರೆ ಕಡಂದಲೆ ಸುರೇಶ್ S ಭಂಡಾರಿ, ರಾಜೀವ್ ಗಾಂಧಿ ವಿವಿ ಸೆನೆಟ್ ಸದಸ್ಯೆ ಇಫ್ತಿಕರ್ ಆಲಿ, ಬಾಲಿವುಡ್ ನಟಿ ಪ್ರಾಚಿ ತೆಹ್ಲನ್, ಉಳ್ಳಾಲ ದರ್ಗಾ ಸಮಿತಿ ಗುರ್ಕಾರೆ BG ಅನೀಫ್, ನಿಟ್ಟೆ ಆಡಳಿತ ವಿಭಾಗದ ಒತ್ತು ಗುರ್ಕಾರ್ಲೈನ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಭಿವಂಡಿ ಜಿಲ್ಲಾ ಬಿಜೆಪಿ ಗುರ್ಕಾರೆ ಸಂತೋಷ್ M ಶೆಟ್ಟಿ ಅಂಚನೆ ಅಶೋಕ್ ದಾಮನ್ಕ ಸೇರ್ನಂಚ ಮಲ್ಲ ಮಲ್ಲ ಬಿನ್ನೆರ್ ಈ ಪೊರ್ತುಡು ಪಾಲ್ಪಡೆದಿದ್ದರು. ತುಂಬ ಆದ್ಯವಾಗಿ ನಮ್ಮ 22 ಔಟ್ಲೆಟ್ಕೊಂಡು ಎಲ್ಲ ಔಟ್ಲೆಟ್ ओपन किया है सर. आपका बहुत बहुत धन्यवाद. मेरे पता सर, मोहन सर, अशोक दामोदर सर, संतोष शिष्ट सर, अरविंद जैन जी, बहुत मतलब खुद अपना सब ये करके सब आए. आप लोग को बहुत धन्यवाद. ನಮ್ಮ ಮಾತು ಊರ್ದ ಸೇರಿದವರು ತುಂಬ ನಿಗದಿಪೂರ್ವ ಧನ್ಯವಾದ. ನಮ್ಮ ವಿನೋದ್ ಚೋಪ್ರಾ CEO ಅವರು ಮಾತಾಡೋದಕ್ಕೆ ಕೂಡ ಧನ್ಯವಾದ ಮಾಡೋದಲ್ಲ. ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಶಿವ ಸಿಗ್ನೇಚರ್ ಉತ್ಸಾಹವನ್ನು ಇದ್ದಾರೆ. ಬಹಳ ಮುಖ್ಯವಾಗಿ ಅವರಿಂದ ಎಷ್ಟೋ ಜನರ ಜೀವನದಲ್ಲಿ ಹೊಸ ಬೆಳಕು ಮೂಡಿದೆ. ಅವರು ನಮ್ಮ ಧರ್ಮಸ್ಥಳ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲದೆ ರೂಡ್ ಸೆಟ್ ಅನ್ನುವಂಥ ಸ್ವಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಅವರು ಬಹಳ ವಿಶೇಷವಾಗಿ ಕೇಂದ್ರವನ್ನು ತರಬೇತಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ಅನೇಕ ರೀತಿಯ ಸಲೂನ್ ಮತ್ತು ಬ್ಯೂಟಿ ಪಾರ್ಲರ್ ಪ್ರಾರಂಭ ಆಗಿದೆ. ಅವರು ವಿಶೇಷವಾಗಿ ಬೊಂಬಾಯಿಂದ ಬರ್ತಾರೆ ಅಂತ ಅಂದಾಗ ಬಹಳ ಆಶ್ಚರ್ಯವಾಗಿದೆ. ಇವರು ಬರ್ತಾರೆ ಬೊಂಬಾಯಿಂದ, ಉಜಿರೆಗೆ ಬರ್ತಾರ, ಬಂದು ಅಲ್ಲಿ ಇನ್ಸ್ಟಿಟ್ಯೂಟ್ ಮಾಡ್ತಾರ ಅಂತೇಳಿ ಬಹಳ ಆಶ್ಚರ್ಯವಾಗಿತ್ತು. ಆದರೆ ಅವರು ಬಂದಾಗ ಬಹಳ ಸರಳವಾಗಿ 3 ದಿವಸ ಅವರು ಮತ್ತು ಭಂಡಾರ್ಕರ್ ಅವರು 3 ದಿವಸ ನಮ್ಮ ಜೊತೆಗೆ ಅಲ್ಲಿ ನಿಂತು ಬಹಳ ವಿಶೇಷವಾಗಿ ಅಲ್ಲಿ ತರಬೇತಿಯನ್ನು ವ್ಯವಸ್ಥೆ ಮಾಡಿ ಅನೇಕ ಮಂದಿಗೆ ಜೀವನಕ್ಕೆ ಬೆಳಕಾಗಿದ್ದಾರೆ. ನಾನು ಕೂಡ ಇವತ್ತು ಡಿಪ್ಲೊಮಾ ಕೋರ್ಸ್ ಇದನ್ನು ಪ್ರಾರಂಭ ಉದ್ಘಾಟನೆ ಬಹಳ ಸಂತೋಷದಿಂದ ಮಾಡಿದ್ದೇನೆ. ಯಾಕೆಂದರೆ ಈ ಉದ್ಯೋಗದಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡಿ ಅನೇಕ ಮಂದಿ ಹೊಸ ಬದುಕನ್ನು ಕಂಡುಕೊಂಡಿದ್ದಾರೆ ಮತ್ತು ಶ್ರೇಷ್ಠವಾಗಿ ಸಂಪಾದನೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಒಳ್ಳೆಯ ರೀತಿಯಲ್ಲಿ ಜನರ ಸೌಂದರ್ಯವರ್ಧಕ ಅಂತಂದರೆ, ಸೌಂದರ್ಯ ಅಂದರೆ ಇದು ಕೇವಲ ಬಾಹ್ಯ ಅಂತರಂಗ ಮತ್ತು ಬಹಿರಂಗ ಶುದ್ಧಿಯಿಂದ ನಾವು ಹೇಳ್ತೇವೆ. ಅಂತರಂಗ ಸೌಂದರ್ಯ ಹೇಗಿರಬೇಕು ಅಂತಂದರೆ ಬಹಿರಂಗ ಸೌಂದರ್ಯವನ್ನು ನೋಡೋದು ಮೊದಲು, ಆಮೇಲೆ ಅಂತರಂಗವನ್ನು ನೋಡುವಂಥದ್ದು. ಬಹಿರಂಗವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ನೋಡುವಾಗ ನಮಗೆ ಗೌರವ ಕೊಡಿದರೆ, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಮಾಡಿದರೆ ಅದೇ ಮುಂದೆ ನಮಗೆ ಅವರ ಅಂತರಂಗದ ಪರಿಚಯ ಮಾಡೋದಕ್ಕೆ ಸ್ನೇಹ ಆಗ್ತದೆ. ಎಷ್ಟೋ ಬಾರಿ ಯಾರು ನೋಡಿದ ತಕ್ಷಣ ಬಹಳ ಒಳ್ಳೆಯವರು ಅಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಶೇಖರಣೆ ಮಾಡ್ತೇವೆ, ಅವ್ರಿಗೆ ನಮಸ್ಕಾರ ಮಾಡ್ತೇವೆ, ಪರಿಚಯ ಮಾಡಿಕೊಳ್ತೇವೆ, ಅವ್ರಿಗೆ ಮಾತುಗಳಿರ್ತೇವೆ. ಮುಂದೆ ಅವರ ಜೊತೆಗೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಳೋದು. ಅದಕ್ಕೆ ಬಾಹ್ಯ ಸೌಂದರ್ಯ ಬಹಳ ಮುಖ್ಯ. ಬಾಹ್ಯ ಸೌಂದರ್ಯ ಇಲ್ಲಿಂದ ಅಂತರಂಗ ದರ್ಶನ ಆಗೋದಿಲ್ಲ. ಹಾಗಾಗಿ ಬಾಹ್ಯ ಮತ್ತು ಅಂತರಂಗ ಎರಡೂ ದರ್ಶನ ಕೂಡ ಈ ಒಳ್ಳೆಯ ವ್ಯವಸ್ಥೆ ಮಾಡತಕ್ಕಂಥ ಶಿವಾಸ್ ಅವರ ಈ ಏನು ಗಂಗೂಬಾಯಿಯವರು ಮಾಡಿದ್ದಾರೆ. ಅದರಿಗೆ ಇಡೀ ವಿಶ್ವಾದ್ಯಂತ ಮಾಡಿದರೆ ನಮ್ಮ ಧರ್ಮಸ್ಥಳಕ್ಕೆ ಬಂದು ನಾನು ಹೇಳಿದೆ ಇಂಟರ್ನ್ಯಾಷನಲ್ ಫಿಗರ್ ಅಂತ. ಯಾಕಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿ ವಿಶ್ವಾದ್ಯಂತ ಅವರ ಪ್ರಚಾರವನ್ನು ಒಳ್ಳೆಯ ಕೀರ್ತಿಯನ್ನು ಪಡೆದಿದ್ದಾರೆ. ಇನ್ನು ಮುಂದೆ ಕೂಡ ಒಳ್ಳೆಯ ಹೆಸರು ಕೀರ್ತಿ ಅವರು ಪಡೆದು ಈ ಇನ್ಸ್ಟಿಟ್ಯೂಟ್ ತರಬೇತಿ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ ಇರಲಿ. ಅವರು ಕೂಡ ನಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈಗ ನಾವು ಮಾತಾಡ್ತಿದ್ವಿ, ಇವರು ಕೇವಲ ಹೇರ್ ಡ್ರೆಸ್ಸಿಂಗ್ ಮಾತ್ರ ಅದರ ಹೊಸ ರೀತಿಯಲ್ಲಿ ಈಗ ಕೊರೋನಾ ಸಂದರ್ಭದಲ್ಲಿ ಹೇಗೆ ತಮ್ಮ ಈ ವೃತ್ತಿಯನ್ನು ಮಾಡಿದರು, ಹೇಗೆ ಜನರಿಗೆ ಸೇವೆ ಮಾಡಿದರು ಅಂತ ಹಾಗೆ ಅಂತ ಇನ್ನೋವೇಟಿವ್ ಪ್ರೋಗ್ರಾಮ್ಸ್ ಮಾಡಲಿ ಅಂತ ಆಶಿಸ್ತಾ ಅವರಿಗೆ ಶುಭವನ್ನು ಕೊಡ್ತೇನೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲಿ ಕೂಡ ಅವರು ನಮ್ಮ ಶ್ರೀಮಡಿಯನ್ನು ವಹಿಸಿಕೊಂಡು ಅಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು
ಬಹಳ ಸಂತೋಷದಿಂದ ನಾನು he has already serving in our temple for temple transfer center. So I am happy to bless him on behalf of that. May she bless him and have a great day. ಶಿವಾಸ್ ಸಿಗ್ನೇಚರ್ ಫ್ಯಾಮಿಲಿ ಸೆಲೂನನ್ನು ಮಧುರ್ ಭಂಡಾರ್ಕರ್ ಉತ್ಪನ್ನ ಮಲ್ತಿರು. ಲ್ಯಾಬ್ನು ವಿಶ್ರಾಂತ ಕುಲಪತಿ ಪಿ ಸುಬ್ರಹ್ಮಣ್ಯ ಎಡಪಡಿತಾಯ ಉದಿಪನ ಮಲ್ತರು. ಶಿವಾಸ್ ವಿಮೆನ್ಸ್ ಎಕ್ಸ್ಕ್ಲೂಸಿವ್ ಸೆಲೂನ್ను ನಟಿ ಪ್ರಾಚಿತ್ ಹೆಲನ್ ಉದಿಪನ ಮಲ್ತರು. ಕ್ಲಾಸ್ ರೂಮ್ದ ಉದಿಪನನ್ನು ನಿಟ್ಟೆ ವಿವಿ ಆಡಳಿತ ವಿಭಾಗದ ಒತ್ತುಗುರ್ಕಾರೆ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಉದಿಪನ ಮಲ್ತರು. Satish sir to inaugurate this salon large. So let's make some noise everybody. Come on. ಗುಲಾಬಿ ಕೃಷ್ಣ ಭಂಡಾರಿ ಚಾರಿಟಬಲ್ ಟ್ರಸ್ಟ್ ಇದು ನಮ್ಮ ಒಂದು ಶಿವಾಸ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ಒಂದು ಮ್ಯಾಂಗ್ಳೂರ್ ಯೂನಿವರ್ಸಿಟಿದ ಅಪ್ಲಿಕೇಶನ್ ತೆಗೆದಂತೆ ಒಂದು ನಮ್ಮ ಬೊಂಬೈಡ್ ನಮ್ಮ ಎರಡು ಮೂಜಿ ಅಕಾಡೆಮಿ ಒಂದು ಮೂಲ ನಮ್ಮ ಊರ್ದ ಜನಕೂಲ ನಮ್ಮ ಕಲ್ಪಗಳು ಒಂದು ಬೇಲೆ ಈದೆಡ್ಡ ಬೇಲೆ ಮನಗ ನಮ್ಗೆ ನಮ್ಮ ಲಾಯಕ್ ಆದ್ಮೇಲೆ ಅದು ಮೋಕೆ ಅದು ಈ ಬೇಲೆನ ಅರಂಡು ಬಂತಂಡ ಒಂದು ಒಡೆಲ ಒಂದು ಬೇಲೆ ಕೊನಕೊಂಡು ಬಂದ್ಬೇಕು ಯಾರು ಸಾಕ್ಷಿ ಎನ್ನ ದೇವದೆಟ್ಟು ಆಟೋಗ್ರಾಫ್ ಬುಕ್ ಬೈತಾನೆ ಒಂದು ವರ್ಲ್ಡ್ ವೈಡ್ ಉಂಟು ಒಂದು ಹಿಂದೆ ಬೇರೆದು ಬೈದಿನ ಒಂದು ನಮ್ಮ ಪ್ರಾಡಕ್ಟ್ ಉಂಟು ಶಿವಾಸ್ದ ಶಾಂಪೂ ಕಂಡೀಷನರ್ ಫೇಶಿಯಲ್ದ ಪ್ರಾಡಕ್ಟ್ ಸಿರಮ್ಮು ಸ್ಕಿನ್ ಟಾನಿಕ್ ಮತ್ತು ಬೇತೆ ಕೂಡ ಕೊಡೋದು ಮತ್ತೊಂದಿಲ್ಲ ಇವಾಗ ನಮ್ಮ ಮೂಲಕ ಶಿವಾಸ್ ಸಿಗ್ನೇಚರ್ ಫ್ಯಾಮಿಲಿ ಸಲೂನ್ ಬಂದು ಮಾತ್ರ ಇವಾಗ ಮೂರು ಸ್ಪೆಷಲ್ ಅದು ಓನ್ಲಿ ಲೇಡೀಸ್ ಇಲ್ಲ ಸಪ್ರೇಟ್ ಆದ ಪೂರ ನಮ್ಮ ಒಂಜಿ ಫ್ಲೋರ್ ಉಂಟು ಅನ್ನ ಮಾತ ಹೊರ ಬತ್ತಂಡ ಗುಲಾಬ್ ಬತ್ತಂಡ ಅಗಲಕ್ಕೆ ದಾಲ ಒಂದೊಂದೇ ಹೊರಳುಡೆ మన ప్రతి ಒಂಜಿನ ಸರ್ವಿಸ್ ನಮ್ಮ ಮುಂಬೈದ ಲೆಕ್ಕನೆ ನಮ್ಮ ಕೊಪ್ಪ ಬೊಕ್ಕ ದೇವದೇಟ್ ನಮ್ಮ ಮುಂಬೈದ ಗವರ್ನರ್ ಅವಾರ್ಡ್ ಬಾಲಾ ಸಾಹೇಬ್ ಠಾಕ್ರೆ ಅವಾರ್ಡ್ ಅಮಿತಾಬ್ ಬಚ್ಚನ್ ಭಾರಿ ವಂಶರ ಬಚ್ಚನ್ ಮತ್ತು ಪಲ ದೇವದೇಟ್ ಒಂದು ಬೇಲೆ ನಮ್ಮ ಅಡೆಮುಟ್ಟ ಕೊನೊಂದು ಒಂದು ಏನಾಡ್ದು ಹಿಂಗೆ ಈ ಬೇಲದ ಬಗ್ಗೆ ಬಂದ್ರೆ ಹಿಂಗೆ ಮಸ್ತ್ ಹಿರಿಮೆ ಹಾಕೊಂಡು ಬೊಕ್ಕ ಸರ್ ಎಜುಕೇಷನ್ ರಿಕ್ವೈರ್ಮೆಂಟ್ ಉಂಟಾ? ಎಜುಕೇಷನ್ ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿದ 12th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆವರ್ಡ್ ಉಂಟು. ಮ್ಯಾಂಗ್ಳೂರ್ ಯೂನಿವರ್ಸಿಟಿದ ಇದಕ್ಕೆ ಕಲ್ಪೊಂಡ 12th ಸ್ಟ್ಯಾಂಡರ್ಡ್ ಆವರ್ಡ್ ಬೊಕ್ಕ ನಮ್ಮ ಶಿವಾಸ್ದ ನಾಂಡ ಮತ್ತು ನೆಟ್ ಇಂಗ್ಲೀಷ್ ದಾಲ ಕಂಪಲ್ಸರಿ ಸಾರಿ ಎಜುಕೇಷನ್ ದಾಲ ಕಂಪಲ್ಸರಿ. ಫೀಸ್ ನಮಗೆ ಮಂದ ಅವು ಚಾಟ್ಕೋದ ದೀಪವು ತಾನು ಉರಿದುಕೊಂಡು ಜಗಕ್ಕೆಲ್ಲ ಬೆಳಕನ್ನು ನೀಡುತ್ತದೆ. ಅದೇ ರೀತಿ ಗಂಧದ ಕೊರಡು ತಾನು ಸವೆದು ಜಗಕ್ಕೆಲ್ಲ ಪರಿಮಳವನ್ನು ನೀಡುತ್ತದೆ. ಅಂತಹ ವ್ಯಕ್ತಿತ್ವ ಉಳ್ಳವರು ಶಿವರಾಮ್ ಭಂಡಾರಿ ಅವರು ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಬಹಳ ಕಡಿಮೆ ಇದ್ರೂ ಕೂಡ ನಾವು ನಮ್ಮ ಕರ್ತವ್ಯವನ್ನು, ದೇವರು ಕೊಟ್ಟಂತಹ ಕೆಲಸವನ್ನು, ಜಾತಿಯ ಕೆಲಸವನ್ನು ಯಾವ ರೀತಿಯಲ್ಲಿ ಮಾಡಿದರೆ ಎಲ್ಲಿಂದ ಎಲ್ಲಿಗೆ ಹೋಗಿ ಮುಟ್ಟಬಹುದು ಎನ್ನುವುದಕ್ಕೆ ಕೂಡ ಒಂದು ಉದಾಹರಣೆ ಶಿವರಾಮ್ ಭಂಡಾರಿ ಅವರು. ಖಂಡಿತವಾಗಿ ಶಿವರಾಮ್ ಭಂಡಾರಿ ಅವರು ನನಗನಿಸ್ತದೆ ತನ್ನ ಉದ್ಯೋಗವನ್ನು ಬಹಳಷ್ಟು ಅಪ್ಪಿಕೊಂಡು, ಅಂದ್ರೆ ಉದ್ಯೋಗವೇ ನನಗೆ ದೇವರು ಎನ್ನುವಂತ ಒಂದು ಯಾವ ಧ್ಯೇಯದಿಂದ ಕೆಲಸ ಮಾಡಿದ್ದಾರ, ಖಂಡಿತವಾಗಿಯೂ ಇವತ್ತು ಕೂಡ ಅಂತ ದೇವರಿಟ್ಟು ಮಾಡಿದ್ರಿಂದ ಇವತ್ತು 23 ಅಂಗಡಿಗಳನ್ನು ಮಾಡಿ ಇನ್ನು ಮುಂದೆ 25ಕ್ಕೆ ಹೋಗುವಂತ ಖಂಡಿತವಾಗಿಯೂ ಅದು ನೆನಸಾಗ್ತದೆ ಅಂತ ನಾನು ಹೇಳ್ತೇನೆ. ಮತ್ತೆ ಬಂಧುಗಳೇ, ಒಂದು ಸಂಸ್ಥೆ ಅಥವಾ ಕಂಪನಿ ಅದನ್ನು ಓಪನ್ ಮಾಡಲು ಬಹಳ ಕಷ್ಟ ಉಂಟು, ಬಹಳ ತುಂಬಾ ಕಷ್ಟ ಉಂಟು. ಆದ್ರಿಂದ ಇದರಿಂದ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಎರಡಕ್ಕೆ ಕೂಡ ಪ್ರಯೋಜನ ಉಂಟು. ನಾವು ಸರ್ಕಾರಕ್ಕೆ ಬೇಕಾದಷ್ಟು ಟ್ಯಾಕ್ಸ್ ಅನ್ನು ಕೊಡ್ತೇವೆ ಅಲ್ವಾ? ಪ್ರತಿ ಒಂದು ವಸ್ತು ಖರೀದಿ ಮಾಡುವಾಗ ಡೈರೆಕ್ಟ್ ಇಲ್ಲ ಇಂಡೈರೆಕ್ಟ್ ನಾವು ಸರ್ಕಾರಕ್ಕೆ
ಟ್ಯಾಕ್ಸ್ ಕೊಟ್ಟೇ ಕೊಡ್ತೀವಿ. ಅದೇ ರೀತಿ ಸಮಾಜದ ಒಂದು 10-20 ಮಂದಿಗಾದ್ರೂ ಒಂದು ಸಂಸ್ಥೆಯಿಂದ ಕೆಲಸವನ್ನು ಕೊಡ್ತೇವೆ. ಅಂತ ಕೆಲಸವನ್ನು ಕೊಡುವಾಗ ಆ 20 ಕುಟುಂಬ ಏನುಂಟು ಅದು ಮುಂದೆ ಬರ್ತದೆ. ಅವರಿಂದಲೂ ಪ್ರೊಫೆಷನಲ್ ಟ್ಯಾಕ್ಸ್ ಹಾಕ್ಬೋದು, ಎಜುಕೇಶನ್ ಟ್ಯಾಕ್ಸ್ ಹಾಕ್ಬೋದು, ಇನ್ಕಮ್ ಟ್ಯಾಕ್ಸ್ ಹಾಕ್ಬೋದು, ಅಥವಾ ಅವರು ಬಟ್ಟೆ ಬರೆ ಕೊಟ್ಟು ತಗೊಳ್ಳುವಾಗ ಅದರಿಂದಲೂ ಸರ್ಕಾರಕ್ಕೆ ಟ್ಯಾಕ್ಸ್ ಆಗ್ತದೆ. ನಾನು ಹೇಳುವ ಉದ್ದೇಶ ಏನಂದ್ರೆ ಇಂತಹ ಇಂತಹ ಸಂಸ್ಥೆ ಮತ್ತು ಕಂಪನಿಗಳನ್ನು ಮಾಡಿದಾಗ ಸರ್ಕಾರ ಮತ್ತು ಸಮಾಜ ಎರಡಕ್ಕೂ ಪ್ರಯೋಜನ ಆಗ್ತದೆ. ಅಂತ ಒಳ್ಳೆಯ ಕೆಲಸವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡುವಂತ ಶಿವರಾಮ್ ಭಂಡಾರಿ ಅವರಿಗೆ ಖಂಡಿತವಾಗಿ ಯಾವಾಗಲೂ ಕಡಿಮೆ ಆಗಬಾರ್ದು, ಆಗ್ಲಿಕ್ಕೂ ಕೂಡ ಇಲ್ಲ ಅಂತ ಹೇಳುತ್ತಾ, ಜೀವನದಲ್ಲಿ ವ್ಯಕ್ತಿಗೆ ಸಾವು ಖಂಡಿತ, ಅದು ಬರೆದಿಟ್ಟದ್ದು, ಆದ್ರೆ ವ್ಯಕ್ತಿತ್ವಕ್ಕೆ ಸಾವಿಲ್ಲ. ಆದ್ರಿಂದ ಶಿವರಾಮ್ ಭಂಡಾರಿ ಅವರು ಹೆಸರು ಯಾವ ಕಾಲಕ್ಕೆ ಸೂರ್ಯ ಚಂದ್ರ ಇರ್ತಾರ ಅಲ್ಲಿಯ ತನಕ ಖಂಡಿತವಾಗಿ ಅವರ ವ್ಯಕ್ತಿತ್ವ ನಮ್ಮ ಭಂಡಾರಿ ಸಮಾಜದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತಹ ಮಾತು ಅಂತ ನಾನು ಹೇಳುತ್ತಾ, ಆ ನಾಗೇಶ್ವರ ದೇವರು ಖಂಡಿತವಾಗಿ ಅವರಿಗೆ ಇದೇ ರೀತಿ ಅವರ ಅಭಿಮಾನಿಗಳನ್ನು ಅವರು ಮಾಡುವಂತ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಖಂಡಿತವಾಗಿ ನಮ್ಮ ಭಂಡಾರಿ ಸಮಾಜದ ಹೆಸರನ್ನು ಉತ್ತಮವಾಗಿ ಉತ್ತರೋತ್ತರ ಅಭಿವೃದ್ಧಿ ಮಾಡಿದ್ದಕ್ಕೆ ಆ ನಾಗೇಶ್ವರ ದೇವರು ಸದಾಕಾಲ ಅವರಿಗೆ ರಕ್ಷಣೆ ಮಾಡಲಿ. ಮತ್ತೊಂದು ವಿಶೇಷವಂದ್ರೆ ನನಗನಿಸ್ತದೆ ಖಂಡಿತವಾಗಿಯೂ ಈ ಹೇರ್ ಕಟ್ಟಿಂಗಿನಲ್ಲಿ ಡಿಪ್ಲೊಮೊ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಡುವಂತಹ ಒಂದು ಯಾವುದು ಕೆಲಸವನ್ನು ಅವರು ಮಾಡಿದಾರ, ಇದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ನಮ್ಮ ಬಾರ್ಬರ್ ಏನು ಸವಿತಾ ಸಮಾಜ ಉಂಟು ಅದರಲ್ಲಿ ಒಂದು ಯೂನಿವರ್ಸಿಟಿಯಿಂದ ಈ ಹೌದು ಇದ್ದಾರೆ. ಈ ಒಂದು ಕೆಲಸ ಖಂಡಿತವಾಗಿಯೂ ಅದು ಸರ್ಟಿಫಿಕೇಟ್ ಕೊಡುವಂತ ಅಂದ್ರೆ ಅವನಿಗೆ ಇಲ್ಲಿ ಒಂದು 6 ತಿಂಗಳು ಕಲಿತ್ರೆ ಅವನಿಗೆ ಅದು ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವನು ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಕೆಲಸವನ್ನು ಮಾಡಬಹುದು. ಅಂತ ಒಂದು ಉತ್ತಮವಾದಂತ ಕೆಲಸವನ್ನು ಮಾಡಿದಂತ ಶಿವರಾಮ್ ಭಂಡಾರಿ ಅವರೇ, ನಿಮಗೂ ನಿಮ್ಮ ಸಂಸಾರಕ್ಕೂ ಮತ್ತೆ ನಿಮ್ಮ ಎಲ್ಲ ಮಿತ್ರರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ. ನಿಮ್ಮ ಈ ಮಾಡಿದಂತ ಇದು ಒಂದು ಅಂಗಡಿ ಸ್ಟಾರ್ಟ್ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದು 100ಕ್ಕೆ ಏರಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತು